ಮಂಗಳೂರಿನ ಪ್ರತಿಷ್ಠಿತ ಬೆಸೆಂಟ್ ಮಹಿಳಾ ಕಾಲೇಜು ವತಿಯಿಂದ ಬೆಸೆಂಟ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮತ್ತು ಶಾಲಾ ಸಪೋರ್ಟಿಂಗ್ ಸಿಬ್ಬಂದಿಗಳಿಗೆ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬೆಸೆಂಟ್ ಕನ್ನಡ ಮಾಧ್ಯಮ ಶಾಲೆಯ ಸತೀಶ್ ಭಟ್ ಮಾತನಾಡಿ, ಹಣ, ಅಂತಸ್ತು, ಅಧಿಕಾರ ಯಾವುದೂ ಶಾಶ್ವತವಲ್ಲ. ಆದರೆ ನಾವು ಸಮಾಜಕ್ಕೆ ಮಾಡುವ ಚಿಕ್ಕ ಸಹಾಯ ಶಾಶ್ವತವಾಗಿ ನೆನಪಿನಲ್ಲಿಟ್ಟುಕೊಳ್ಳುವಂತಹದ್ದು ಎಂದು ಹೇಳಿದರು. ಶೋ ಆಸ್ಪೆಕ್ಟ್ ಅಲ್ಲ, ಇದಕ್ಕೊಂದು ಬೆಸೆಂಟ್ ವುಮೆನ್ಸ್ ಕಾಲೇಜಿನವರು ಔಟ್ರೀಚ್ ಪ್ರೋಗ್ರಾಮ್ ಅಲ್ಲಿ ಇಷ್ಟು ಜನರಿಗೆ ಕಿಟ್ಟು ಕೊಟ್ಟರು ಅಂತ ವಿಷಯ ಬರಬಾರ್ದು, ಫೋಟೋದಲ್ಲಿ ಇದ್ದದೆಲ್ಲ ಬರಬಾರ್ದು, ಇದು ಅಗತ್ಯ ಕೂಡ ಇಲ್ಲ. ಇದು ಒಂದು ಡ್ಯೂಟಿ ಅಂತ ಹೇಳೋದು. ಯಾವುದೂ ಶಾಶ್ವತ ಅಂತಲ್ಲ, ಸಂತೋಷ ಎಲ್ಲ ಇರ್ತದೆ, ಅದು ಶಾಶ್ವತವಾಗಿರುವುದು. ಆದರೆ ನೀವು ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ನಿಮಗೆ ಮನಸ್ಸಿಗೆ ತೋಚಿದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ. ಆ ಒಳ್ಳೆಯ ಕಾರ್ಯಕ್ರಮ ಮಾಡಿದ ನಂತರ ಆ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರಿಗೆ ತೃಪ್ತಿ ಆದರೆ ಅಥವಾ ಇನ್ನೊಬ್ಬರಿಗೆ ಏನಾದರೂ ಸಂತೋಷ ಆದರೆ ಆ ಮಾಧುರ್ಯದ ಕ್ಷಣಗಳನ್ನು ನೀವು ಅನುಭವಿಸುವಂಥದ್ದು. ಇದು ಈಗಲ್ಲ, ಇನ್ನೂ ಒಂದು 5 ವರ್ಷ 10 ವರ್ಷ ಹೋದ ನಂತರ ನಿಮ್ಮ ಮನಸ್ಸಿನಲ್ಲಿ ಬೀಳ್ತೀವಿ. ಬಳಿಕ ಬೆಸೆಂಟ್ ಮಹಿಳಾ ಕಾಲೇಜಿನ ಸಂಚಾಲಕರು ಹಾಗೂ ವಿಮೆನ್ಸ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿ ಕೆ ದೇವಾನಂದ್ ಪೈ ಮಾತನಾಡಿ, ನಾವು ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಸಮಾಜದಿಂದ ಪಡೆದುಕೊಂಡಿದ್ದೇವೆ, ಆದರೆ ಸಮಾಜಕ್ಕೆ ನಾವು ಏನನ್ನು ನೀಡಿದ್ದೇವೆ ಎನ್ನುವುದು ಮುಖ್ಯ ಎಂದು ಹೇಳಿದರು. ಸಮಾಜದಿಂದ ಪಡೆದನ್ನು ಸಮಾಜಕ್ಕೆ ಕೊಡುವಂತಹ ಒಂದು ಕಾರ್ಯಕ್ರಮ, ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಳ್ಬೇಕು, ಎಲ್ಲರೂ ತೊಡಗಿಸಿಕೊಳ್ಬೇಕು. ಮುಂದೆ ನೀವೆಲ್ಲರೂ ಇವತ್ತಿನ ಈ ವಿದ್ಯಾರ್ಥಿಗಳೆಲ್ಲ ಮುಂದೆ ನಾಗರಿಕರಾಗ್ತಾರೆ. ಅವರು ಈ ಸಾರ್ಥಕತೆ, ಇದರ ಸಾರ್ಥಕತೆಯನ್ನು ಇಟ್ಟುಕೊಂಡು ಮುಂದೆ ನಮ್ಮ ಜೀವನದಲ್ಲಿ ಇದೇ ರೀತಿ ಸಹಾಯ ಹಸ್ತ ಯಾರಿಗೆ ಬೇಕಾಗಿದೆ ಸಹಾಯ ಹಸ್ತವನ್ನು ಚಾಚಬೇಕು ಅಂತ ನನ್ನ ಭಾವನೆ. ಇದೇ ವೇಳೆ ಸುಮಾರು 75ರಿಂದ 80 ಫಲಾನುಭವಿಗಳಿಗೆ ಗಣ್ಯರು ಆಹಾರ ಕಿಟ್ ವಿತರಣೆ ಮಾಡಿದರು. ಈ ಸಂದರ್ಭ ಕಾರ್ಯಕ್ರಮದ ಸಂಯೋಜಕ ಗಣೇಶ್ ಪೈ, ಕೋಆರ್ಡಿನೇಟರ್ ಸೈಯದ್ ಖಾದರ್, ಕಾಲೇಜಿನ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ವಿಭಾಗದ ಮುಖ್ಯಸ್ಥರಾದ ಡಾ ಪ್ರವೀಣ್ ಕುಮಾರ್ ಕೆಸಿ, ಪ್ರಾಂಶುಪಾಲರಾದ ಡಾ ಸತೀಶ್ ಕುಮಾರ್ ಶೆಟ್ಟಿ, ಪತ್ರಿಕೋದ್ಯಮ ವಿಭಾಗ ಮುಖ್ಯಸ್ಥೆ ಸ್ಮಿತಾ ಶೆಣೈ, ವ್ಯವಸ್ಥಾಪನಾ ಮಂಡಳಿ ಸದಸ್ಯ ಬಿ ಗಣೇಶ್ ಕೃಷ್ಣ ಭಟ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, ಮಂಗಳೂರು.